ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಫುಡ್. ನಾನಿವತ್ತು ಮರ್ವಾಯಿ ಪುಂಡಿ ರೆಸಿಪಿಯನ್ನು ನಿಮಗೆಲ್ಲರಿಗೂ ತೋರಿಸಲಿಕ್ಕಿದ್ದೇನೆ. ಈಗ ಮರ್ವಾಯಿ ಪುಂಡಿ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮರ್ವಾಯಿಯನ್ನು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಒಂದು 10 to 15 ಮಿನಿಟ್ಸ್ ಸೈಡಲ್ಲಿ ಇಟ್ಟು ಬಿಡ್ತಿದ್ದೇನೆ. ಈಗ ಕಡುಬು ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಇನ್ಸ್ಟಂಟಾಗಿ ಕಡುಬನ್ನು ಮಾಡ್ಕೊಳ್ತಿದ್ದೇನೆ, ಅಕ್ಕಿ ಹಿಟ್ಟು ಯೂಸ್ ಮಾಡಿಕೊಂಡು. ಇಲ್ಲದಿದ್ದರೆ ಅಕ್ಕಿಯನ್ನು ನೆನೆ ಹಾಕಿ ಕೂಡ ಕಡುಬು ಮಾಡ್ಕೊಳ್ಬಹುದು. ಅದು ಹೇಗೆ ಬೇಕು ಹಾಗೆ ನಾವು ಮಾಡ್ಬೋದು, ಬಟ್ ನಾನಿಲ್ಲಿ ಇನ್ಸ್ಟಂಟಾಗಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ನಾನೀಗ 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಕಡುಬು ಮಾಡ್ಕೊಳ್ತಾ ಇದ್ದೇನೆ. ಸೊ 2 ಕಪ್ ಅಕ್ಕಿ ಹಿಟ್ಟು ಕಡುಬು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ 3 ಕಪ್ ಆಗುವಷ್ಟು ನೀರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕಿ ಅದನ್ನು ಕುದಿಲಿಕ್ಕೆ ಇಡಬೇಕು. ನಾನಿಲ್ಲಿ ಒಂದು ಬೌಲ್ನಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸೈಡಲ್ಲಿ ತೆಗೆದಿಟ್ಕೊಳ್ತೇನೆ. ಯಾಕೆಂದರೆ ನೀರು ಕುದಿದ ಮೇಲೆ ನನಗೆ ಈಸಿಯಾಗಿ ಹಿಟ್ಟನ್ನು ಹಾಕಿಕೊಂಡು ತಿರುಗಿಕೊಳ್ಬಹುದು. ಈಗ ನೀರು ಕುದೀತಾ ಬಂತಲ್ಲ, ಸೊ ನಾನೀಗ ಸೈಡಲ್ಲಿ ತೆಗೆದಿಟ್ಟಂಥ ಅಕ್ಕಿ ಹಿಟ್ಟನ್ನು ಆ ನೀರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದು ಗಂಟೇನು ಕಟ್ಟೋದಿಲ್ಲ ಅಕ್ಕಿ ಹಿಟ್ಟು, ಬಟ್ ನಾವು ಮಿಕ್ಸ್ ಮಾಡುವಾಗ ಮಾತ್ರ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಇಡಬೇಕು. ಸೊ ನಮಗೆ ಅದು ನೆಕ್ಸ್ಟು ಉಂಡೆ ಮಾಡಲಿಕ್ಕೆಲ್ಲ ಈಸಿ ಆಗ್ತದೆ. ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮನ್ನು ಆಗಲೇ ಆಫ್ ಮಾಡಿ ಸ್ವಲ್ಪ ಬಿಸಿ ಆರ್ಲಿಕ್ಕಂತ ಇಟ್ಟುಬಿಟ್ಟಿದೆ. ಮರುವಾಯಿಯನ್ನು ಕ್ಲೀನ್ ಮಾಡಿಕೊಳ್ಳುವ. ಮರುವಾಯಿನ ಕ್ಲೀನ್ ಮಾಡೋದು ಅಂದರೆ ಎಕ್ಸ್ಟ್ರಾ ಏನು ಕೆಲಸ ಇರೋದಿಲ್ಲ, ಬಟ್ ನಾವು ಇಡೀ ಮರುವಾಯಿಯನ್ನೇ ನಾವು 2 to 3 ಟೈಮ್ಸ್ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು. ನೆಕ್ಸ್ಟ್ ಒಂದು ಕತ್ತಿಯಿಂದ ಆ ಮರುವಾಯಿಯನ್ನು ಓಪನ್ ಮಾಡ್ಕೊಳ್ಬೇಕು. ಮರುವಾಯಿ ನೋಡಿ ನಾನು ಹೇಗೆ ಓಪನ್ ಮಾಡ್ಕೊಳ್ತಿದ್ದೇನೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ಕಾಣ್ತಾ ಇದೆ. ಎಲ್ಲ ಮರುವಾಯಿಯನ್ನು ಓಪನ್ ಮಾಡಿ ಇಟ್ಕೊಂಡ್ಮೇಲೆ ಒಂದ್ಸಲಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಸೈಡಿಗೆ ಇಟ್ಬಿಡೋಣ. ಈಗ ಕಡುಬು ಮಾಡಲಿಕ್ಕೆ ಅಂತ ರೆಡಿ ಮಾಡಿದ ಹಿಟ್ಟು ಬಿಸಿ ಆರಿದೆ. ಸೊ ನಾವೀಗ ಕಡುಬು ಮಾಡ್ಕೊಳ್ಬಹುದು. ಕಡುಬು ಮಾಡಲಿಕ್ಕೆ ಒಂದು ಸ್ಟೀಮರ್ನಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಡಬೇಕು. ಹಾಗೆಯೇ ಹಿಟ್ಟನ್ನು ಸ್ವಲ್ಪವೇ ತಗೊಂಡು ಚೆನ್ನಾಗಿ ನಾದಿ ಅದನ್ನು ಸಣ್ಣ ಸಣ್ಣ ಪುಂಡಿ ಮಾಡಿಕೊಳ್ಬೇಕು. ಎಲ್ಲ ಕಡುಬು ಮಾಡಿದ ಮೇಲೆ ಆ ಪಾತ್ರೆಯಲ್ಲಿ ಹಾಕಿ ಒಂದು 20 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ನಿಮಗೆ ಚಿಕ್ಕ ಚಿಕ್ಕ ಪುಂಡಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಆದರೆ ನಾವು ನಾರ್ಮಲ್ ಮನೆಯಲ್ಲಿ ಹೇಗೆ ಕಡುಬು ಮಾಡ್ತೇವೆ ಆ ರೀತಿ ಸಹ ಕಡುಬು ಮಾಡಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಕೂಡ ಮಾಡ್ಕೊಳ್ಬಹುದು ಬೆಂದ ಮೇಲೆ. ಆದರೆ ಚಿಕ್ಕ ಚಿಕ್ಕ ಪುಂಡಿ ಮಾಡಿದರೆ ಅದೊಂಥರ ಒಳ್ಳೆ ಟೇಸ್ಟ್ ಆಗ್ತದೆ ನಮಗೆ ತಿನ್ನುವಾಗ. ನೀಟಾಗಿ ಗ್ರೇವಿ ಎಲ್ಲ ಹೀರ್ಕೊಳ್ತದೆ, ಬಟ್ ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣ್ತದೆ, ಹಾಗೆ ಅದು ತಿನ್ನಲಿಕ್ಕೆ ಕೂಡ ಆ ರೀತಿ ಮಾಡಿದರೆ ಅದೇನೋ ಒಂಥರ ಖುಷಿ ಆಗ್ತದೆ ಅಂತ. ನಾನು ಎಲ್ಲ ಹಿಟ್ಟಿಂದ ಕಡುಬು ಮಾಡಿ ಆಗಿದೆ ನೋಡಿ, ನೋಡಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಈಗ ಎಲ್ಲ ಕಡುಬನ್ನು ನಾನು ಆ ಸ್ಟೀಮರ್ ಪಾತ್ರೆ ಒಳಗೆ ಹಾಕಿ ಈಗ ಒಂದು 20 ಮಿನಿಟ್ಸ್ ಬೇಯಲಿಕ್ಕಂತ ಮುಚ್ಚಿಟ್ಟು ಬಿಡ್ತೇನೆ. ಈಗ ಈ ಮರುವಾಯಿ ಪುಂಡಿ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಸೊ ಆ ಮಸಾಲೆಗೆ ಒಂದು 1/4 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1.5 ಸ್ಪೂನ್ ಕೊತ್ತಂಬರಿ, ಹಾಗೆ ಒಂದು 1/4 ಸ್ಪೂನ್ ಕಾಳು ಮೆಣಸು, ಒಂದು ಪಿಂಚ್ ಆಗುವಷ್ಟು ಓಂ ಕಾಳು, ಒಂದು ಪಿಂಚ್ ಆಗುವಷ್ಟು ಮೆಂತೆ, ಹಾಗೆ ಒಂದು 7 ರಿಂದ 8 ಒಣಮೆಣಸು, ಹಾಗೆ ಇದಕ್ಕೆ ನಾನು 1 ಮುಷ್ಟಿ ಆಗುವಷ್ಟು ಕಾಯಿ ತುರ್ಕೊಂಡು ತಗೊಳ್ತಾ ಇದ್ದೇನೆ. ಮತ್ತು ಒಂದು ಚಿಕ್ಕ ನೀರುಳ್ಳಿಯನ್ನು ನೀಟಾಗಿ ಸಣ್ಣದಾಗಿ ಪೀಸ್ ಮಾಡಿ ಕೂಡ ತಗೊಂಡಿದ್ದೇನೆ. ಮತ್ತು ಒಂದು ಸಣ್ಣ ಪೀಸು ಶುಂಠಿ, ಹಾಗೆ ಒಂದು 7 ರಿಂದ 8 ಎಸಳು ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಹ ಕಟ್ ಮಾಡಿ ಇಲ್ಲಿ ಇಟ್ಕೊತೀನಿ. ಈಗ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಒಣಮೆಣಸನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ನಾವು ತೆಗೆದಿಟ್ಟಿದ್ವಲ್ಲ ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಕಾಳು ಮೆಣಸು ಮತ್ತು ಓಂ ಕಾಳು, ಮೆಂತೆ ಎಲ್ಲ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು.
ಆಗಲೇ ಕಡುಬು ಕೂಡ ಬೆಂದಿದೆ. ಸೊ ನಾನು ಈ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಳ್ತಿದ್ದೇನೆ. ಮತ್ತು ಆ ಮಸಾಲೆ ಐಟಮ್ ಎಲ್ಲ ಫ್ರೈ ಮಾಡಿದ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೊದಲಿಗೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಬಾಡಿದ ಮೇಲೆ ಸ್ವಲ್ಪ ಕಾಯಿ ತುರಿನೂ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಬೇಕು. ಈಗ ಒಗ್ಗರಣೆಗೆ ಒಂದು ನೀರುಳ್ಳಿಯನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಈಗ ಫೈನಲ್ ಆಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಅದು ಪಟಪಟ ಅಂತ ಸಿಡಿತದೆ. ಅದ್ರ ಮೇಲೆ ಕರಿಬೇವು ಹಾಕಿ ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಂತಹ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಎಲ್ಲ ಹುರ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ನೀಟಾಗಿ ಪೌಡರ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅದಕ್ಕೇ ಕಾಯಿ ತುರಿ ಮತ್ತು ಆನಿಯನ್ ಮತ್ತು ಶುಂಠಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡಿ, ಹಾಗೆ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಕೊಂಡಿರೋಂಥ ಮಸಾಲೆನ ಒಗ್ಗರಣೆ ಹಾಕಿರುವಂಥ ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕಿ ನಾವು ಅದನ್ನು ಕುದಿಲಿಕ್ಕೆ ಬಿಡಬೇಕು. ಈಗ ಒಂದು ಕುದಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಹಿಂಗು ಮತ್ತು ಈ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮರುವಾಯನ್ನು ಸೇರಿಸಿ ಒಂದು ನೀಟಾಗಿ ಇನ್ನೊಂದು ಸತಿ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನೋಡಿ ಮರುವಾಯನ್ನು ಹಾಕಿದ ಮೇಲೆ ಕುದಿ ಬಂದಿದೆ. ಈಗ ನಾನು ಫೈನಲ್ ಆಗಿ ನಾವು ಮಾಡಿಟ್ಕೊಂಡಂಥ ಚಿಕ್ಕ ಚಿಕ್ಕ ಪುಂಡಿಗಳನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಈಗ ಈ ಪುಂಡಿ ಆ್ಯಡ್ ಮಾಡಿ ಆದಮೇಲೆ ಒಂದು 5 ಮಿನಿಟ್ಸ್ ಕುದಿಲಿಕ್ಕೆ ಬಿಟ್ಟರೆ ಸಾಕು. ಅದಿನ್ನೊಂದು ಕುದಿ ಬಂದ ಮೇಲೆ ಆಫ್ ಮಾಡಿ ಬಿಡಬೇಕು. ಈ ಮರುವಾಯಿ ಪುಂಡಿ ನಾನು ಬಿಸಿ ಬಿಸಿ ಮಾಡಿದ ತಕ್ಷಣವೇ ಸರ್ವ್ ಮಾಡಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ. ಇದು ಯಾವಾಗಲೂ ಮಾಡಿ ಒಂದು 1 hour 2 hour ಆದಮೇಲೆ ತಿನ್ನಬೇಕು. ಯಾಕೆಂದರೆ ಆಗ ಆ ಪುಂಡಿಗೆಲ್ಲ ಆ ಗ್ರೇವಿ ನೀಟಾಗಿ ಎಳ್ಕೊಂಡಿರ್ತದೆ. ಸೊ ಆಗ ಆ ಟೇಸ್ಟೇ ಬೇರೆ. ಸೊ ಈಗ ನಾನು ಮಾಡಿ ನಿಮಗೆ ಟೇಸ್ಟ್ ಹೇಳಲಿಕ್ಕೋಸ್ಕರ ನನ್ನ ಹಸ್ಬೆಂಡ್ ಹತ್ರ ನಾನೀಗ ಅದನ್ನು ಟೇಸ್ಟ್ ಮಾಡಿಸ್ತಿದ್ದೇನೆ. ಈಗ ಬಿಸಿ ಬಿಸಿ ಇರುವಾಗ ಸಹ ಒಳ್ಳೆ ಟೇಸ್ಟ್ ಆಗ್ತದೆ. ಬಟ್ ಪುಂಡಿಗೆ ಒಳ್ಳೆ ಹೀರ್ಕೊಂಡು ನಿಮಗೆ ಇನ್ನೂ ಸಹ ಎಕ್ಸ್ಟ್ರಾ ಟೇಸ್ಟ್ ಬೇಕಂತ ಹೇಳಿದ್ರೆ ನೀವು 1 to 2 hours ವೆಯ್ಟ್ ಮಾಡಿ ತಿಂದ್ರೇ ಅದು ಇನ್ನೂ ಒಳ್ಳೆ ಮಜಾ ಬರ್ತದೆ. ನೋಡೋಣ ನನ್ನ ಹಸ್ಬೆಂಡ್ ಈ ಮರುವಾಯಿ ಪುಂಡಿಯನ್ನು ಟೇಸ್ಟ್ ಮಾಡಿ ಹೇಗುಂಟು ಅಂತ ಹೇಳ್ತಾರೆ. ನೋಡೋಣ. ಹಾಕಿ ಸರ್ವ್ ಮಾಡಿ ಕೊಡ್ತಾ ಇದ್ದೇನೆ ನಾನು. ನನ್ನ ಹಸ್ಬೆಂಡ್ಗೆ ಈ ಮರುವಾಯಿ ಪುಂಡಿ ಇಷ್ಟ ಆಯಿತು. ಅವರು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ನಿಮಗೆ ಸಹ ಇಷ್ಟ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.